ತಾಯಿಯ ಕೈಯಿಂದ ಆಕಸ್ಮಿಕವಾಗಿ ಜಾರಿ ಬಾವಿಗೆ ಬಿದ್ದ 1 ವರ್ಷ 2 ತಿಂಗಳ ಮಗುವೊಂದು ಮೃತಪಟ್ಟ ಘಟನೆ ಉಡುಪಿ ಕಿನ್ನಿಮೂಲ್ಕಿಯ ವೀರಭದ್ರ ದೇವಸ್ಥಾನದ ಬಳಿಯ ಮನೆಯಲ್ಲಿ ನಡೆದಿದೆ. ಬೆಳಗ್ಗೆ ತಾಯಿ ನಯನಾ ಮತ್ತು ಮಗು ಕೀರ್ತನ ಅವರು ಮಾತ್ರ ಇದ್ದಾಗ ಘಟನೆ ನಡೆದಿದೆ. ಮಗುವಿಗೆ ಸ್ನಾನ ಮಾಡಿಸಲೆಂದು ಕೀರ್ತನಾಳನ್ನು ಬಾವಿಯ ದಂಡೆಯ ಮೇಲೆ ಕೂರಿಸಿದ್ದರು. ಆಗ ಅಲ್ಲಿದ್ದ ನಾಯಿಯೊಂದು ಜೋರಾಗಿ ಬೊಳಗಿದಾಗ ಗಾಬರಿ ಬಿದ್ದ ಮಗು ಕೊಸರಾಡಿದ್ದು ತಾಯಿಯ ಹಿಡಿತ ತಪ್ಪಿ ನೇರವಾಗಿ ಬಾವಿಗೆ ಬಿದ್ದಿತ್ತು. ತಕ್ಷಣ ನಯನಾ ಅವರು ಹಗ್ಗದ ಸಹಾಯದಿಂದ ಬಾವಿಗೆ ಇಳಿದು ಮಗುವನ್ನು ಎತ್ತಿ ಹಿಡಿದ್ದರು. ಅತ್ತೆ ಬಂದ ಬಳಿಕ ತಾಯಿ ಮಗುವನ್ನು ಮೇಲಕ್ಕೆತ್ತಿ ಆಸ್ಪತ್ರೆಗೆ ಒಯ್ದಾಗ ತಡವಾಗಿದ್ದು ಮೆದುಳಿಗೆ ನೀರು ಹೋಗಿ ಮಗು ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದರು. ಈ ಬಗ್ಗೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.